ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಸಜ್ಜಿಗೆ ರೊಟ್ಟಿ ಮಾಡಲಿಕ್ಕೆ ಬೆಲ್ಲ, ಉಪ್ಪು, 2 ಹಸಿಮೆಣಸು, ತೆಂಗಿನಕಾಯಿ, 1 ಕಪ್ ಸಜ್ಜಿಗೆ, ಅರ್ಧ ಕಪ್ಪು ಗೋಧಿ ಹಿಟ್ಟು. ಈಗ ಎಲ್ಲ ಹಾಕಿ ನಾನು ಕಲಿಸ್ತೇನೆ. ಫಸ್ಟಿಗೆ ನೀರು ಹಾಕಿ ಬೆಲ್ಲ ಇದು ಮಾಡ್ತೇನೆ. ಉಪ್ಪು ಮತ್ತು ಹಸಿಮೆಣಸು ಹಾಕ್ತೇನೆ, ತೆಂಗಿನಕಾಯಿ ಹಾಕ್ತೇನೆ. ಸಜ್ಜಿಗೆ ಹಾಕ್ತೇನೆ 1 ಕಪ್ಪು. ಗೋಧಿ ಹಿಟ್ಟು ಹಾಕ್ತೇನೆ. ಸ್ವಲ್ಪ ನೀರು ಹಾಕಿ ಕಲಿಸ್ತೇನೆ. ಸ್ವಲ್ಪ ಗೋಧಿ ಸಜ್ಜಿಗೆ ನೆನೆಲಿ ಅದಕ್ಕೋಸ್ಕರ ಒಂದು 5 ನಿಮಿಷ ಇಡ್ತೇನೆ. ಮುಚ್ಚಿಡ್ತೇನೆ. ರೆಡಿಯಾಗಿದೆ. ಭಾರಿ ರುಚಿ ಆಗ್ತದೆ. ನೀವು ಸಹ ಮಾಡಿ ತಿನ್ನಿ. Like and subscribe for more such video updates.